ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಮ್ಮೂರ ಕಡೆ ಮಂಗಳೂರು ಕಡೆ ಈ ತೆಕ್ಕರದ ಗಟ್ಟಿ ಅಂತ ಮಾಡ್ತಾರೆ. ಅಂದರೆ ಸೌತೆಕಾಯಿಯ ಒಂದು ಕಡುಬು ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡ್ತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಾಡಲಿಕ್ಕೆ ತುಂಬಾ ಸುಲಭ ಇದು. ಈ ರೆಸಿಪಿನ ಹೇಗೆ ತುಂಬಾ ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ, ಮರೀದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಒಂದು ತುಂಬಾ ಹೆಲ್ದಿ ಮತ್ತು ತುಂಬಾ ಸಾಂಪ್ರದಾಯಿಕವಾಗಿರುವಂಥ ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ರೆಸಿಪಿ ಇದು. ಸೌತೆಕಾಯಿ ಇರುತ್ತಲ್ವ, ಸೌತೆಕಾಯಿ ಜಾಸ್ತಿ ಜನರಿಗೆ ಮಾಡೋದಿದ್ರೆ ಜಾಸ್ತಿ ತಗೊಳ್ಳಿ. ಒಂದು 3-4 ಜನರಿಗೆ ಈ ಬ್ರೇಕ್ಫಾಸ್ಟನ್ನು ಮಾಡೋದಿದ್ರೆ ಒಂದು ಸೌತೆಕಾಯಿನ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಇದು ನಾವು ತಿಂಡಿ ಮಾಡ್ಕೊಳ್ಳುವಾಗ, ಅದಕ್ಕಿಂತ ಮುಂಚೆ ನೀವು ಬೆಳಗ್ಗೆಗೆ ಈ ಬ್ರೇಕ್ಫಾಸ್ಟನ್ನು ಮಾಡೋದಿದ್ರೆ ರಾತ್ರಿ ಒಂದು 6 ಗಂಟೆ ಮುಂಚೆ ನೀವು ರೈಸನ್ನು ನೆನೆ ಹಾಕಬೇಕು. ನಾನು ಈ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ರೈಸ್ ಅಂದರೆ ವೈಟ್ ರೈಸ್ ಇರುತ್ತಲ್ವ, ದೋಸೆ ರೈಸ್ ತಗೋಬೋದು, ತೊಂದರೆ ಇಲ್ಲ. ಬೆಳ್ತಿಗೆ ರೈಸ್ ಇಲ್ಲದಿದ್ದರೆ ಎರಡನ್ನೂ ಸೇರಿಸಿ ನೆನೆ ಹಾಕಿ ಇಟ್ಟಿದ್ದೇನೆ. 1 ಲೋಟ ಬೆಳ್ತಿಗೆ ರೈಸ್, 1 ಲೋಟ ಕುಚ್ಚಲಕ್ಕಿ. 6 ಗಂಟೆ ಕಾಲ ನೆನೆ ಹಾಕಿದ ನಂತರ ಬೆಳಗ್ಗೆ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಒಂದು ಮಿಕ್ಸಿಗೆ ಹಾಕೊತಾ ಇದ್ದೇನೆ. ಇವಾಗ ಈ ರೈಸನ್ನು ಹಾಕಿ ಆದ ನಂತರ ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಯಾವುದ್ರಲ್ಲಿ ಬೇಕಾದರೂ ರುಬ್ಕೋಬೋದು. ಕಟ್ ಮಾಡಿರುವಂಥ ಸೌತೆಕಾಯಿಯನ್ನು ಕೂಡ ಹಾಕೋಬೋದು. 2 ಲೋಟ ರೈಸಿಗೆ ನಾನು 1 ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೇನೆ. ಅದು ಏನು ಅಂತಂದರೆ ಕಾಯಿ ತುರಿ. 1 ಕಪ್ಪಷ್ಟು ಕಾಯಿ ತುರಿ, ಸ್ವಲ್ಪ ಉಪ್ಪು, ಆಮೇಲೆ ಚೂರು ಒಂದು 4-5 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ರುಬ್ಕೋಬೇಕು. ಯಾಕಂತಂದರೆ ನೋಡಿ, ಈ ಹಿಟ್ಟು ಇದೆಯಲ್ವ, ಇಷ್ಟು ಗಟ್ಟಿ ಬರಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳೋದಕ್ಕೆ ಬರಲ್ಲ ಇದು. ಈ ಥರ ಗಟ್ಟಿ ಇದ್ರೇ ನಮಗೆ ಕಡುಬನ್ನು ಮಾಡಲಿಕ್ಕೆ ನೀಟಾಗಿ ಆಗುತ್ತೆ. ಒಂದು ವೇಳೆ ಹಿಟ್ಟು ತೆಳ್ಳಗೆ ಬಂತು ಅಂತಂದರೆ ಟೆನ್ಷನ್ ತಗೋಬೇಡಿ. ಸ್ವಲ್ಪ ಅಕ್ಕಿ ಹಿಟ್ಟು ಇರುತ್ತಲ್ವ, ಅದನ್ನ ಅಕ್ಕಿ ಹಿಟ್ಟಿನ ಪುಡಿ ಇರುತ್ತಲ್ವ, ಅದನ್ನ ಹಾಕೊಂಡು ಮಿಕ್ಸ್ ಮಾಡಿದರೂ ನಡೀತದೆ, ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಗೆಯೇ ಇದನ್ನ ಹಿಟ್ಟನ್ನು ರುಬ್ಬಿ ಆದ ನಂತರ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ. ರುಬ್ಬುವಾಗಲೂ ಕಾಯಿ ತುರಿ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ನಾನು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹದಕ್ಕೆ ಹಿಟ್ಟು ರೆಡಿ ಆಗಬೇಕು. ಇದಕ್ಕಿಂತ ತೆಳ್ಳಗೆ ಬಂದರೆ ನಮಗೆ ಕಡುಬು ಮಾಡೋದಕ್ಕೆ ಆಗಲ್ಲ. ಇವಾಗ ಈ ಬಾಳೆ ಎಲೆ ಇರುತ್ತಲ್ವ, ಬಾಳೆ ಎಲೆನ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ನಾವು. ಸ್ಟವ್ ಮೇಲೇ ಉರಿ ಕಮ್ಮಿ ಇಟ್ಕೊಂಡು ಈ ಥರ ಬಾಡಿಸ್ಕೊಳ್ಳಿ. ಯಾಕಂತಂದರೆ ಕಡುಬನ್ನು ನಾನು ಬಾಳೆ ಎಲೆಯಲ್ಲೇ ಮಾಡ್ತಾ ಇದ್ದೇನೆ. ನೀಟಾಗಿ ಬಾಳೆ ಎಲೆನ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅನಂತರ ಬಾಡಿಸ್ಕೊಳ್ಳಿ. ಕರೆಕ್ಟಾಗಿ ಫೋಲ್ಡ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ರೆಡಿ ಮಾಡಿಟ್ಟಿರುವಂತಹ ಈ ಸೌತೆಕಾಯಿ ಕಡುಬಿನ ಹಿಟ್ಟಿರುತ್ತಲ್ವ, ಅದನ್ನ ಈ ಥರ ಹಾಕೊಂಡು ಒಂಚೂರು ಸ್ಪ್ರೆಡ್ ಮಾಡಿಕೊಂಡು ಇದನ್ನ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಹೀಗೆ. ಬಾಳೆ ಎಲೆ ಕಟ್ಟಾಗದಾಗೆ ನೋಡ್ಕೊಳ್ಳಿ. ಯಾಕಂತಂದರೆ ಬಾಳೆ ಎಲೆ ಎಲ್ಲಾದರೂ ಕಟ್ಟಾಗಿದ್ದರೆ ಹಿಟ್ಟು ಹೊರಗಡೆ ಬರುತ್ತೆ. ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲ ಕಡುಬನ್ನು ರೆಡಿ ಇಟ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಇಡ್ಲಿ ಮಾಡುವಂತಹ ಸ್ಟೀಮ್ ಪಾತ್ರೆ ಇರುತ್ತಲ್ವ, ಅದನ್ನ ಇಟ್ಟು ನೀರು ಹಾಕಿಬಿಟ್ಟು ಈ ಥರ ನಾವು ಕಡುಬನ್ನು ಜೋಡಿಸ್ಕೊಂಡು ಇಡಬೇಕಾಗುತ್ತೆ. ಚೆನ್ನಾಗಿ ಎಲ್ಲ ಕಡೆ ಸ್ಟೀಮ್ ಹೋಗಿ ಬೇಯಬೇಕು. ಯಾಕಂತಂದರೆ ಕಡುಬು ಬೇಯಲಿಕ್ಕೆ ನಮಗೆ ತುಂಬ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ ಒಂದು 15 ನಿಮಿಷದಿಂದ 20-25 ನಿಮಿಷ ತನಕ ನಾವು ಬೇಯಿಸ್ಕೋಬೇಕು. ಕಡುಬನ್ನು ತೆಳ್ಳಗೆ ಮಾಡಿದರೆ ಕಮ್ಮಿ ಟೈಮ್ ಸಾಕು, ದಪ್ಪಗೆ ಮಾಡಿದರೆ ಜಾಸ್ತಿ ಹೊತ್ತು ಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ಬೆಂದಿದೆ. ಇವಾಗ ಇದಕ್ಕೊಂದು ಚಟ್ನಿಯನ್ನು ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ. 2 ಹಸಿಮೆಣಸಿನ್ಕಾಯಿ, 1 ತುಂಡು ಈರುಳ್ಳಿ, 1-2 ಎಸಳು ಬೆಳ್ಳುಳ್ಳಿ, 1 ಕಪ್ಪಷ್ಟು ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಚಟ್ನಿ ಮಾಡುವಂಥ ಮಿಕ್ಸಿಗೆ ಹಾಕ್ಕೊತಾ ಇದ್ದೇನೆ. ಒಂದು ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ನೀರನ್ನು ಹಾಕ್ಕೊಂಡು ಚಟ್ನಿಯನ್ನು ಚೆನ್ನಾಗಿ ರುಬ್ಕೊಳ್ಳಿ. ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಕಡುಬು ತಿನ್ನೋದಕ್ಕೆ ಚಟ್ನಿ ಸ್ವಲ್ಪ ತೆಳ್ಳಗಾಗಬೇಕು. ನಾನೊಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಇದನ್ನ ಚೂರು ತೆಳ್ಳಗೆ ಮಾಡ್ತಾ ಇದ್ದೇನೆ. ಉಪ್ಪು ನೋಡ್ಕೊಳ್ಳಿ. ಹಾಗೆಯೇ ಇದಕ್ಕೊಂಚೂರು ಸ್ವೀಟ್ ಫ್ಲೇವರಿಗೆ ನಾನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೇನೆ ರುಬ್ಬುವಾಗಲೇ. ನೀವು ಬೇಕಾದರೆ ಹಾಕೋಬೋದು. ಸ್ವೀಟಿಶ್ ಫ್ಲೇವರ್ ಇದ್ದರೆ ಚೆನ್ನಾಗಿ ಬರುತ್ತೆ. ಒಳ್ಳೆ ಒಂದು ಒಗ್ಗರಣೆ ಹಾಕಿದರೆ ಘಮ ಅನ್ನುವಂತಹ ಕಾಯಿ ಚಟ್ನಿ ಕೂಡ ರೆಡಿ ಆಗುತ್ತೆ. ಕಡುಬು ರೆಡಿ ಆಗಿದೆ. ಈ ಸೌತೆಕಾಯಿ ಕಡುಬು ಇದೆಯಲ್ವಾ, ದೇಹಕ್ಕೆ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ದೇಹನ ತಂಪಾಗಿಡುತ್ತೆ, ಕೂಲಾಗಿಡುತ್ತೆ. ಮೋಷನ್ ಎಲ್ಲ ಕೆಲವರಿಗೆ ಕರೆಕ್ಟಾಗಿ ಹೋಗಲ್ಲ. ಸೌತೆಕಾಯಿ ಕಡುಬು ಮಾಡಿ ತಿನ್ನೋದ್ರಿಂದ ಮೋಷನ್ ಕರೆಕ್ಟಾಗಿ ಹೋಗುತ್ತೆ, ಜೀರ್ಣ ಚೆನ್ನಾಗಾಗುತ್ತೆ. ಡಿಹೈಡ್ರೇಷನ್ ಆಗಿರುತ್ತಲ್ವ, ಅಂಥವರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ಆರೋಗ್ಯದ ಬಗ್ಗೆ ಮಾತಾಡಬೇಕಾಗಿಲ್ಲ, ಆರೋಗ್ಯನ ಡಬಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಕೂಡ ಒಳ್ಳೆಯದು. ಇದನ್ನ ಆ್ಯಕ್ಚುಲಾಗಿ ಬೆಲ್ಲ ಹಾಕಿ ಸ್ವೀಟಾಗಿ ಕೂಡ ಮಾಡ್ತೀವಿ. ಅದರ ರೆಸಿಪಿ ಇನ್ನೊಂದು ಸರಿ ಹೇಳ್ಕೊಡ್ತೇನೆ. ಆವಾಗ ನಮಗೆ ಚಟ್ನಿ ಏನೂ ಬೇಕಾಗಲ್ಲ ತಿನ್ನೋಕ್ಕೆ. ನಾವು ಬೆಲ್ಲ ಹಾಕಿಲ್ಲದಿದ್ದರೆ ಚಟ್ನಿಯಲ್ಲಿ ಇದನ್ನ ತಿನ್ಬೋದು.
ನೋಡಿ ಇಷ್ಟೇ ಸೂಪರ್ ಆಗಿರುವಂಥ ಸೌತೆಕಾಯಿಯ ಕಡುಬು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.